ಬಂಟ್ವಾಳ ತಾಲೂಕಿನ ಗೂಡಿನ ಬಳಿಯ ಬಳಿಕ ಎಂಬಲ್ಲಿ ಚಾರ್ಲಿ ಡಿಸೋಜಾ ಎಂಬವರ ಮನೆಗೆ ಸೋಮವಾರ ಬೆಳಗ್ಗೆ ಅಗ್ನಿ ಆಕಸ್ಮಿಕ ಸಂಭವಿಸಿದ್ದು ಸ್ಥಳಕ್ಕೆ ಬಂಟ್ವಾಳದ ಅಗ್ನಿಶಾಮಕ ಸಿಬ್ಬಂದಿ ಆಗಮಿಸಲು ಪರದಾಟ ನಡೆಸಿದ ಘಟನೆ ನಡೆದಿದೆ. ಬಳಿಕ ಪರ್ಯಾಯ ವ್ಯವಸ್ಥೆ ಕಲ್ಪಿಸಿ ಬೆಂಕಿ ನಂದಿಸುವ ಕಾರ್ಯವನ್ನು ಮಾಡಲಾಯಿತು. ಬೆಳಗ್ಗೆ 9:30ಕ್ಕೆ ಅಗ್ನಿ ಅನಾಹುತ ಸಂಭವಿಸಿದ್ದು ಮನೆಯಲ್ಲಿ ಅನಾರೋಗ್ಯ ಪೀಡಿತ ಯಜಮಾನ ವಿಜಯ್ ಮತ್ತು ಅವರ ಮಗಳು ಇದ್ರು. ವಿಜಯ್ ಅವರ ಮಗಳು ಬಟ್ಟೆ ಅಂಗಡಿ ನಡೆಸ್ತಾ ಇದ್ದು ಮನೆಯಲ್ಲಿ ಬಟ್ಟೆಗಳು ಇದ್ವು. ಬೆಂಕಿ ಅವಘಡದ ವೇಳೆ ಲಕ್ಷಾಂತರ ರೂಪಾಯಿ ಮೌಲ್ಯದ ಬಟ್ಟೆ, ಗೃಹೋಪಯೋಗಿ ವಸ್ತುಗಳು ಸುಟ್ಟು ಹೋಗಿವೆ. ಮನೆ ಯಜಮಾನ ವಿಜಯ್ ಅವರಿಗೆ ಗಾಯಗಳಾಗಿದ್ದು ಅವರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಸ್ಥಳಕ್ಕೆ ಕಂದಾಯ ಇಲಾಖೆಯ ಗ್ರಾಮಾಡಳಿತಾಧಿಕಾರಿ ಯಶ್ವಿತಾ ಮತ್ತು ಸಿಬ್ಬಂದಿ ಸದಾಶಿವ ಕೈಕಂಬ ಆಗಮಿಸಿ ಪರಿಶೀಲನೆ ನಡೆಸಿದ್ದಾರೆ. ಬಿಸಿ ರೋಡ್ನಿಂದ ರಕ್ತೇಶ್ವರಿ ದೇವಸ್ಥಾನದ ಎದುರು ಭಾಗದಿಂದ ಕೈಕುಂಜೆ ಮೂಲಕ ರೈಲ್ವೆ ಸೇತುವೆ ಅಡಿಯಲ್ಲಿ ಮಾರ್ಗ ಹೊಂದಿದ್ದು ಅದರ ಅಗಲ ಕಿರಿದಾಗಿದೆ. ಬೆಂಕಿ ನಂದಿಸಲು ಆಗಮಿಸಿದ ಅಗ್ನಿಶಾಮಕ ವಾಹನ ಸಾಗುವ ವೇಳೆ ಚಕ್ರ ಕುಸಿದು ಪರದಾಟ ಅನುಭವಿಸಬೇಕಾಯಿತು. ಬಳಿಕ ಜೆಸಿಬಿ ಬಳಸಿ ಅದನ್ನು ತೆಗೆಸಲಾಗಿದೆ. ಗೂಡಿನ ಬಳಿಯ ಬಳಕಕ್ಕೆ ಘನ ವಾಹನ ಹೋಗಲು ಬೇರೆ ಮಾರ್ಗವೇ ಇಲ್ಲದಾಗಿದ್ದು ರೈಲ್ವೆ ಕ್ವಾರ್ಟರ್ಸ್ ಬಳಿ ತಡೆ ಬೇಲಿ ಹಾಕಲಾಗಿದೆ. ಹಿನ್ನೆಲೆಯಲ್ಲಿ ಬಿಸಿ ರೋಡ್ನಲ್ಲಿ ಈಗಿರುವ ಸ್ಮಶಾನಕ್ಕೆ ತೆರಳುವ ಮಾರ್ಗವನ್ನ ಸುಸ್ಥಿತಿಗೆ ತಂದು ಅಗ್ನಿಶಾಮಕ ವಾಹನ ಸಹಿತ ತುರ್ತು ಸಂದರ್ಭ ಸಾಗುವ ವಾಹನಗಳ ಸಾಗಾಟಕ್ಕೆ ಸೂಕ್ತ ರಸ್ತೆ ನಿರ್ಮಿಸಬೇಕು ಅಂತ ರೈಲ್ವೆ ಸಲಹಾ ಸಮಿತಿ ಸದಸ್ಯ ಕೇಶವ ದೈಪಲ ಒತ್ತಾಯಿಸಿದ್ದಾರೆ. ಪಾಸಿಂಗ್ ಒಂದು ರೋಡ್ ಸರಿಯಾಗಿ ಮಾಡಿಕೊಡಿ ಅಂತೇಳಿ. ಇನ್ನೊಂದು ಮೂಡ ಗ್ರಾಮ, ಬಂಟ್ವಾಳ ಮೂಡ ಗ್ರಾಮದ ಸ್ಮಶಾನ ಇದೆ. ಈ ಸ್ಮಶಾನಕ್ಕೆ ನೋಡಿ ಆಚೆಯಿಂದ ಬರುವಾಗ ಅಲ್ಲಿ ಅಡ್ಡ ಹಾಕಿದ್ದಾರೆ, ಬರಲಿಕ್ಕಾಗಲ್ಲ. ರೋಡ್ ಸರಿ ಇಲ್ಲ, ಕ್ವಾರ್ಟರ್ಸ್ ರೋಡೇ ಸರಿ ಇಲ್ಲ, ರೈಲ್ವೆ ಕ್ವಾರ್ಟರ್ಸ್ ರೋಡೇ ಸರಿ ಇಲ್ಲ. ಅದು ಬಿಟ್ಟರೆ ಈಚೆ ರೋಡಲ್ಲಿ ಕರೆಕ್ಟಾಗಿ ಕನ್ವರ್ಟ್ ಮಾಡಿದರೆ ನೋಡಿ, ಇದೇ ಬ್ರಿಡ್ಜಿನ ಆಚೆ ಬದಿಯಲ್ಲಿ ರೋಡ್ ಇದೆ, ಡಾಮರ್ ರಸ್ತೆ ಇದೆ, ಎರಡು ಇದನ್ನು ಸೇರಿಸ್ತದೆ. ಆದರೆ ಇಲ್ಲಿ ನೋಡಿ, ಇಲ್ಲಿ ಬರುವಾಗೆ ಇಲ್ಲ, ಇದು ಮಡ್ ರೋಡ್ ಇದೆ. ಸರಿಯಾಗಿ ಆಲ್ರೆಡಿ ಮಡ್ ರೋಡ್ ಇದೆ ಇಲ್ಲಿ. ಇದೇ ರೋಡನ್ನು ಸರಿಯಾಗಿ ಮಾಡಿದರೆ ರೈಲ್ವೆ ಇಲಾಖೆಗೂ ಉಪಕಾರ ಇದೆ, ಸಾರ್ವಜನಿಕರು ಉಪಕಾರ ಇದೆ. ರೈಲ್ವೆಯಿಂದ ಸಾರ್ವಜನಿಕ ಉಪಕಾರ ಆಗುವಂಥದ್ದು ಕೆಲಸ ಆಗಬೇಕಲ್ಲ. ಇದು ಹಾಗೆ ಆದರೆ ಇದು ಒಳ್ಳೆಯದು. ನೋಡಿ, ಈಗ ಎಮರ್ಜೆನ್ಸಿ ಮನೆಗೆ ಬೆಂಕಿ ಬಿದ್ದಿದೆ, ಅಲ್ಲಿ ಏನಾಗಿದೆ, ಅವರಿಗೆ ಆಚೆಯಿಂದ ಬರಲಿಕ್ಕೆ ಆಗೋದಿಲ್ಲ. ಅಲ್ಲಿ ಕಮಾನ್ ಹಾಕಿದ್ದಾರೆ, ಈಚೆಯಿಂದ ನೋಡೋಕೆ ಇಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ, ಸ್ಪೇರ್ ನಿಲ್ತಿದೆ, ಮನೆಯಲ್ಲಿ ಒತ್ತಿ ಉರಿತಿದೆ. ಈ ಪರಿಸ್ಥಿತಿಯಲ್ಲಿ ಈ ಪರಿಸ್ಥಿತಿ ಇದೆ.